ಸ್ವಾಮಿ, ನನ್ನಿಂದ ದೂರವಾಗಿ ಹೋದಿರ ಸ್ವಾಮಿ, ನನ್ನಿಂದ ದೂರವಾಗಿ ಹೋದಿರ. ಸದಾಕಾಲ ಸುಮಂಗಲಿಯಾಗಿ ಬದುಕಬೇಕಿರುವಂತ ಆಶಾ ಗೋಪುರವನ್ನು ಕಟ್ಟಿಕೊಂಡಂತ ನನ್ನನ್ನು ಅಮಂಗಲ ಸ್ತ್ರೀಯನ್ನಾಗಿ ಮಾಡಿದ್ದಾರೆ. ಹಾಗಿದ್ದರೆ ನನಗಿಂತಹ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ಯಾರು? ಎಲ್ಲಾ ದೇವತೆಗಳೇ, ಎಲ್ಲಾ ದೇವತೆಗಳೇ, ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರೆಸದಿರ್ತಾರೆ. ದಿತಿ ಸುತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲೂ ಹೇಳಿಕೊಳ್ಳುವುದು ನಾನು? ನನಗೊಬ್ಬ ಮಗನಿದ್ದಾನೆ, ಸಮರ ಸಮರ್ಥನಾದಂತಹ ಮಗ ಮಹಿಷ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳಿಂದ ಅರಿವಿ ನಿಮಗೊಂದು ಕಥೆಯನ್ನು ಕಾಣಿಸ್ತೇನೆ, ಕಥೆಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ, ಬಾ, ಬಾ.
ತಿನ್ನುವ ಕೇಳಬೇಕು ಮಗಳೇ, ಕುಡಿಯುವ ಕೇಳಬೇಕು ಮಗಳೇ, ಕೇಳಬೇಕಾದವರ ನೀರವೇ ಅದೆಲ್ಲ ಯಾವುದಿಲ್ಲ ತಾಯಿ. ಕಣ್ಣೀರಲ್ಲೇ ದುರಿಸ್ತಾ ಇದ್ದಮ್ಮ, ಏಳೋ ಆಶ್ಚರ್ಯಮ್ಮ, ಶೋಣಿತಾಪುರದ ಮಹಾರಾಣಿ ನೀರು ಸಂತೋಷದಲ್ಲಿರ್ಬೇಕಿತ್ತು, ಅಳಿದಾಡ್ತಿರಬೇಕು, ಶೃಂಗಾರದಲ್ಲಿ ಇರಬೇಕಾದವರ ನೀರಲ್ವೇ ಅಮ್ಮ. ಹೊಳೆಯ ಕುಂಕುಮವನ್ನ ರಚಿದೆ, ಕಟ್ಟಿದ ಕೇಶವನ್ನೇ ಬಿಚ್ಚಿದ್ದಿ, ತಲೆಯಲ್ಲಿ ಹುಳ್ಳಾಡ್ತಿದ್ದಿ, ನೀರು ನಿಂತ ದಾರುಣಿ ಕಣ್ಣೀರಿಂದಲೇ ಒದ್ದಾಗಮ್ಮ. ಯಾಕಮ್ಮ, ಏನಾಯ್ತಮ್ಮ? ನಿನ್ನ ಕಂಪನಿ ಆಗತ್ತೆ ಹೇಳತ್ತ ಗೊತ್ತಿಲ್ಲ ತಾಯಿ. ವರ್ಷ ಬರ್ತಿದ್ದಾಳೆ, ನಿನ್ನ ಕಣ್ಣೀರಿಗೆ ಕಾರಣಕರ್ತರು ಯಾರಪ್ಪ? ಈ ತರ ಎಲ್ಲಿ ತತ್ತ ಮಾಡಿದ್ದಾರೆ? ಪಾತಾಳ ಲೋಕದಲ್ಲಿ ಮೃಗಾದಿಗಳೇ, ದೇವ ಲೋಕದಲ್ಲಿ ತತ್ತ ದೇವಾದಿ ದೇವತೆಗಳೇ, ಒಂದು ವೇಳೆ ಇವರೆಲ್ಲ ಕಾರಣಕರ್ತಾರೆ ಹುದ್ದಾಗ್ತಿದೆ. ಮತ್ತೊಬ್ಬರ ವಿಚಾರವನ್ನ ಬಿಟ್ಟು ಬಿಡು. ಮತ್ತೆ ಹೇಳಿದ್ದಲ್ಲ ದೊಡ್ಡವರ ಸತ್ಯಲೋಕದ ವಿಚಾರ ಬ್ರಹ್ಮ, ಆ ಬ್ರಹ್ಮನ ವಿಚಾರ ಬಿಡು. ನಿದ್ದಾಳ ಕೈಲಾಸದಲ್ಲಿ ಪರಮೇಶ್ವರ, ಅವನಮ್ಮ ಕುಲದೇವ, ಬೆಕ್ಕಿಲ್ಲದವ ನಾರಾಯಣ. ಆತನಪ್ಪನ ನಂಬ ಬೇಡ. ತಾಣವ ಕುಲವನ್ನು ಸಮರಿಸಿ ತಾನಾಗಿ ಮೇಲೆ ತಾಳಿದವ, ತಾಣವರ ನಾಶವಾಯಿತು, ನಮ್ಮವರ ಇಳಿವಾಯಿತು. ಇದನ್ನು ಯೋಚಿಸಿ ಚಿಂತಿಸಿ ಈ ಸಮಯದಲ್ಲಿ ದುಃಖ ಮಾಡ್ತಿದ್ದೆಮ್ಮ. ನಿನ್ನ ದುಃಖಕ್ಕೆ ಏನೇ ಕಾರಣವಿರಲಿ, ಅವರ ತೀರ ತಳ ತಾವರಿಸಿರುವಾಗ ಮನಸ್ಸಿನೊಳಗೆ ಯಾಕಪ್ಪ ಚಿಂತೆ? ಧೈರ್ಯದಿಂದ ಹೇಳಮ್ಮ. ಏನು ಹೇಳ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಬರಿದಾದಂತಹ ಸಿಂಹವಿಷ್ಟರವನ್ನ ಏರಿ ಕುಳಿತರಂತೆ ಮಗನೇ. ಸುರಲೋಕದ ಅಧಿಕಾರವೇ ನಮ್ಮ ಪಾಲಿಗಾದ ಬೇಡ.
ಪ್ರಾರಂಭ ನಮ್ಮದಲ್ವೇ ಮಾ ಕಂದ ತೋಳ ಬರಲ ಸಂತೋಷದಲ್ಲಿ ನಡೆದಾಡ್ತಿರಬೇಕಿತ್ತು. ತಂದೆಯ ಮರಣಕ್ಕಾಗಿ ಕಾದಿರಬೇಕಾದವಳು ನೀನು, ಶೃಂಗಾರದಲ್ಲಿ ಇರಬೇಕಾದವಳು ನೀನಲ್ವೇ. ಮತ್ತೆ ಏನಮ್ಮ ಇದೆಲ್ಲ? ನಮಗೆ ಸಂತಸ ಎನ್ನುವುದು ಇನ್ನು ಕನ್ನಡಿಯ ಗಂಟಾಗಿ ಹೋಯಿತು ಮಗನೇ. ಸೋತಂತ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ನನ್ನಪ್ಪಳಕ್ಕೆ ಹೋದ್ರೆ, ನನ್ನ ತಂದೆ ಹಾಕಕ್ಕೆ ಹೋದ್ರೆ, ನನ್ನ ತಂದೆ ಸ್ವರ್ಗಕ್ಕೆ ತಂದೆಯನ್ನು ನೋಡುವಂತಹ ಭಾಗ್ಯ ಇಲ್ಲ. ಅನಾಥನಾದೆ, ತಲೆಗೆ ಕತ್ತಿಲ್ಲಮ್ಮ. ಹೇಳುವವರು ಕೇಳುವವರು ಯಾರಿಲ್ಲಮ್ಮ. ನನಗೇನು ಈ ಸೋರಿತ ಪುರದ ತಾಳುವರ ವಿಚಾರವಾಗಿ ನೋಡು, ಎಲ್ಲರೂ ದುಃಖಿಸ್ತಾ ಇದ್ದಾರೆ. ನಮಗೇನು ಗತಿ? ಇವರ ದುಃಖಕ್ಕೆ ಒಂದೇ ಕಾರಣ, ನನ್ನ ತಂದೆ ಧೈರ್ಯದ ಮಾತನ್ನೇ ಕೊಟ್ಟಿದ್ದಾರಪ್ಪ. ಸ್ವರ್ಗ ಮರ್ತ್ಯ ಪಾತಾಳೆಂಬ ಮೂರು ಲೋಕಮಣಿಕ್ಕಿಂತ ಮೇಲೆ ಸರಿಯಾದಂತ ಸ್ಥಾನಮಾನವನ್ನು ದೊರಕಿಸಿಕೊಡ್ತೇನೆ. ನೋಡ್ತೇವ, ನಮಗಂತೂ ಭಾಗ್ಯ ಇಲ್ಲ, ಇವರಿಗಾದ್ರೂ ಒಂದು ಹಣೆ ಬರಾದಿರ್ಬೇಕಿತ್ತಲ್ಲ. ಭಾಗ್ಯ ಹಿಡರಪ್ಪ, ಹತಾದೃಷ್ಟರು ಯಾರನ್ನು ಯಾವ ಸಮಯದಲ್ಲಿ ತೂರಿ ಫಲಿಲ್ಲ. ಒಟ್ಟಿಗೆ ಹೇಳಬೇಕಾ, ಅವರಿವರ ದುರಿಯೇ ಫಲಿಲ್ಲ. ನಮ್ಮ ಹಣೆ ಬರವೇ ಒಳ್ಳೆದಿಲ್ಲ, ಮೊದಲೇ ಸರಿ ಇಲ್ಲ. ಸತ್ಯವೇಮ್ಮ. ನೋಡಿದೇವ, ಇದು ಮೋಸ, ಇದು ವಂಚನೆ, ದೇವತೆಗಳ ಕುತಂತ್ರ. ನನ್ನ ಅಪ್ಪನ ಮರಣಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ ನಿನ್ನ ಅಪ್ಪನಿದ್ರೆ ಸಾಕು. ಯಾರ ಬಗ್ಗೆ ಯಕ್ಷಣ ಕೊಡಿಸಾರಿ ಯಕ್ಷಣ ಸದ ಬರ್ತಾ ಸಮಯದಲ್ಲಿ ಯಕ್ಷಣ ರಕ್ಷಗಾಗಿ ಕೈ ರಕ್ಷಣೆ ಬರಲಿ ಮಾತೆ. ಆತನ ಮೂರನೇ ಕಣ್ಣಲ್ಲಿ ಬೆವರ ಸಿರಿಸಿದ್ರೆ ನಿನ್ನ ತಳ ವೈಶ್ಯಲ್ವಲ್ಲ, ಈಗಲೇ ಯಕ್ಷಣ ಸಂತೋಷವಾಯಿತು. ಜನಾಭನು ಬರುವ ಕೃತಕದೇ ಅಲವರತ ಸುಮನತರ ಪಕ್ಷದಿ ನಿನಗೆ ಹೇಳುವೆನು
ವಿಧಿಯಲ್ಲಿ ಪಡೆದು ವರಗಳನ್ನು ಅಮ್ಮ ಮಗನೇ ಮಗನೇ ಸಮಾಧಾನವನ್ನ ಮಾಡಿ. ಯಾಕಮ್ಮ ನಿನ್ನ ಮಾತುಗಳನ್ನು ಕೇಳುವಾಗ ಆತ್ಮಾನಂದವಾಗುತ್ತಾ ಇದೆ. ಮತ್ತೇನು ಮಗನೇ, ಈ ಕಾಲಕ್ಕೆ ನಾವು ಸ್ವಲ್ಪ ಆಲೋಚನೆಯನ್ನ ಮಾಡಬೇಕು. ಇನ್ನೂ ನಾವು ಯಾಚನೆ ಮಾಡ್ಲಿಕ್ಕೆ ಉಂಟ ಇನ್ನುಂಟು ಮಗನೇ, ಮಾಡಿದ್ದ ಹೆಚ್ಚಾಯ್ತಂತ ಸದಾ ಕಾಲ ಸುಮನಸರು ನಮಗೆ ಏನಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪಹಪಿಸುತ್ತಾ ಇದ್ದಾರೆ. ಅವರ ಮೋಸ ಕೃತ್ಯಗಳಿಗೆ ನಾವು ಬಲಿಯಾಗಕೂಡದು. ಅದಕ್ಕಾಗಿ ಈ ಕೂಡಲೇ ಕಾನನವನ್ನ ಹೋಗಿ ಸೇರಿತು. ಯಾಕಮ್ಮ ಅದನ್ನು ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದಂತಹ ವರವನ್ನ ನೀ ಪಡೆದುಕೊಂಡು ಬರಬೇಕು. ಓ ಜನರೇ, ತಪಸ್ಸನ್ನು ಆಚರಿಸುತ್ತಾ ಸಮಯದಲ್ಲಿ ನನ್ನ ತಪ್ಪಕ್ಕೆ ಬಂಗಾದ್ರ ಆಗ ಕೂಡದು. ಏನಾದ್ರೂ ಕೊಟ್ರಲ್ಲ ನೀನು ಒಳ್ಳೆದಾಗುದು. ನಿನಗೆ ಬೇಕು ಕಂದ, ನಾನು ಕೊಡ್ತೇನೆ. ನೀನು ಕೊಡ್ತೀಯಲ್ವಂತ ನನಗೆ ಯೋಚನೆ. ಮಗನೇ, ಅಮ್ಮ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಆ. ತೆಗೆದುಕೋ ಮಗನೇ. ಈಗ ಸಂತೋಷವಾಯ್ತು. ಮತ್ತೇನಾದ್ರು? ಆದ್ರೂ ಒಂದು ನನಗೆ ಆಶೀರ್ವಾದ ಮಾಡ್ತೀಯ. ಶುಭವಾಗಲಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೆ ಮೆರೆನುತ ಆದಾಗೂ ಕೆಳಬಲಟೈತನದು ಪುಷ್ಕರ ಕ್ಷೇತ್ರವ ಪ್ರಭೂತವೇ ಬಳಿಕ ಪಕ್ಷ ನಕ್ಷತ್ರ ಮಾಡಿ ವಿಧಾತನ ಕುರಿತ ತಪಸ್ಸನ್ನಾಚರಿಸಿ ಒಳ್ಳೆದ ವಿಧಾತ ಕೇಳಿದಿಷ್ಟೇ. ತ್ರೈಮೂರ್ತಿಗಳಿದ್ದರು, ದೇವಾದಿ ದೇವತೆಗಳಿದ್ದರು, ಮಾನವರಿದ್ದರು, ಸಕಲ ಜೀವರಾಶಿಗಳಿಲ್ಲ, ಮತ್ತೆ ನಾಗಾದಿಗಳಿದ್ದರು. ಮರಣವೇ ಪಾರ್ಥಪತ್ತವರನ್ನು ಕೂಡ ಹೇಳಿದೆ. ವಿಧಾತನ ದಾಸತೆ ಹೇಳಿದಲ್ಲ, ಅವರ ಪಡೆದ ವಿಚಾರವನ್ನೇ ಮಾತೆಯಲ್ಲಿ ತಿಳಿಸಿದೆ. ಸಂತೋಷಲಾದ್ರು. ಸಿಂಹಾಸನವೇ ನನಗೆ ಸಿಕ್ಕಿತ್ತು. ಪೀಠ ಏರಿದ ಕ್ಷಣವೇ ಬಂದ್ರಲ್ವೇ ಶಂಕ ದುರ್ಗಾದ್ಯರು ಹೇಳಿದ ಅವರಲ್ಲಿ 3 ಲೋಕದ ಅಧಿಕಾರವು ನಮ್ಮದ ಹೊರಟು ನಿಂತಿದ್ದೇವೆ. ಇನ್ನು ತಡ ಮಾಡುವುದಲ್ಲ. ಶಂಕ ದುರ್ಗಾದ್ಯರು ಸೇರಿಸಿ ನಡಾಯ್ತು.